ಮೂಡಬಿದ್ರೆ ಪಟ್ಟಣದ ಜ್ಯೋತಿನಗರದಲ್ಲಿ ಬುಧವಾರ ನಡೆದ ರಸ್ತೆ ಅಪಘಾತ ಮತ್ತೊಮ್ಮೆ ರಸ್ತೆ ಸುರಕ್ಷತೆ ಕಳಪೆ ಕಾಮಗಾರಿ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಮೂಡಬಿದ್ರೆ ಪಟ್ಟಣ ವ್ಯಾಪ್ತಿಯಲ್ಲಿ ಪುಚ್ಚೆಮೊಗರಿನಿಂದ ಅಮೃತ ಜಲ ಪೈಪ್ಲೈನ್ ಕಾಮಗಾರಿ ನಡೀತಾ ಇದ್ದು ರಸ್ತೆಯನ್ನ ಅಲ್ಲಲ್ಲಿ ಅಗೆದು ಹಾಕಲಾಗಿದೆ. ಇದರಿಂದ ರಸ್ತೆ ಅಪಘಾತ ಸಂಭವಿಸುತ್ತಿದೆ ಎಂಬುದು ಸ್ಥಳೀಯರ ಅಭಿಪ್ರಾಯ. ಬುಧವಾರ ನಡೆದ ರಿಕ್ಷಾ ಅಪಘಾತದಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ರೂ ಕೂಡ ಸ್ಥಳಕ್ಕೆ ಪಿಡಿಒ ಅಧಿಕಾರಿಗಳು ಪುರಸಭೆ ಮುಖಂಡರು ಯಾರೂ ಭೇಟಿ ಕೊಟ್ಟಿಲ್ಲ ಎಂಬ ಆರೋಪ ಕೇಳಿ ಬಂದಿದ್ದು ಸಂಬಂಧಪಟ್ಟ ಅಧಿಕಾರಿಗಳ ಬೇಜವಾಬ್ದಾರಿತನ ವಿರುದ್ಧ ಸ್ಥಳೀಯರು ಸಿಡಿದೆದ್ದಿದ್ದಾರೆ. ಈ ಹಿಂದೆ ಹಲವು ಬಾರಿ ರಸ್ತೆ ಕಳಪೆ ಕಾಮಗಾರಿ ಹಾಗೂ ಸುರಕ್ಷತಾ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ಮತ್ತು ಸ್ಥಳೀಯರು ಅಧಿಕಾರಿಗಳ ಗಮನಕ್ಕೆ ತಂದಿದ್ರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಇದೀಗ ಅಪಘಾತದ ನಂತರ ಅಧಿಕಾರಿಗಳ ಕಾರ್ಯವೈಖರಿಯ ವಿರುದ್ಧ ವಾಹನ ಸವಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಪಘಾತವಾಗುವ ಮೊದಲು ಸಮಸ್ಯೆ ಪರಿಹರಿಸಿದ್ದರೆ ಇಂತಹ ಘಟನೆ ಸಂಭವಿಸುತ್ತಿರಲಿಲ್ಲ ಎಂದು ವಾಹನ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ರಸ್ತೆ ಕಾಮಗಾರಿ ಗುಣಮಟ್ಟ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ರಸ್ತೆ ಸುರಕ್ಷತೆಯನ್ನ ತಕ್ಷಣವೇ ಸುಧಾರಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಅಪಘಾತದ ಬಳಿಕ ಎಚ್ಚೆತ್ತುಕೊಳ್ಳುವ ಬದಲು ಸಾರ್ವಜನಿಕರ ದೂರಿಗೆ ಸಮಯೋಚಿತವಾಗಿ ಸ್ಪಂದಿಸಿದ್ದರೆ ಅಮೂಲ್ಯ ಜೀವಗಳನ್ನು ರಕ್ಷಿಸಬಹುದಿತ್ತು ಎಂಬ ಮಾತು ಇದೀಗ ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಒಂದು ನೀರ್ದ ಪೈಪುದ ನೆವನಡು ಮಾರ್ಗ ಪೂರ ಗರ್ತುಪಾರ್ದು ಮೊಕಲು ವೆಹಿಕಲ್ ಪೂರ ಪೋರೆ ಆವಂದೆ ನೆಟ್ಟೆ ಹಲವಾರು ಶಾಲೆಲು ಬೊಕ್ಕ ಸಾರ್ವಜನಿಕರು ಭಾರಿ ತೊಂದರೆ ಹಾಕೊಂಡು ಅಂಚಾದ ಕೋಡೆಲ್ಲ ಒಂಜಿ ಪ್ರಾಣ ಪೋತನ ಮೂಲು ಅಂಚಾದ ಸಾರ್ವಜನಿಕರು ಮಸ್ತ್ ತೊಂದರೆ ಏನೇಟ ಹತ್ರ ಆಯ್ನಾತು ಬೇಗ ಒಂಜಿ ತುರ್ತು ನಿವಾರಣೆ ಆವಡು ಇನ್ನೊಂಜಿ ವ್ಯವಸ್ಥೆ ಅದು ಸರಿ ಮಲ್ಪಡೋದು ಎಂಕಲ್ ಒಂಜಿ ಸಾರ್ವಜನಿಕವಾದ ಅಹವಾಲು ಪೈಪ್ ತರಿದ ನೀರು ಐಟೈಟೆ ಹೋಗೊಂದುಂಡು ಅಂಚ ದಿಕ್ಕನಾಗ ಗೌರ್ಮೆಂಟ್ ಇತ್ತೆ ಗಮನ ಹರಿಸಾದೆ ಒಂಜಿ ಕೂಡಲೇ ಒಂಜಿ ವ್ಯವಸ್ಥೆ ಮತ್ತು ಕೊರಡು ಎಂಕಲ್ ಒಂಜಿ ಸಾರ್ವಜನಿಕವಾದ ಒಂಜಿ ಮನವಿ ಯಾವುದೋ ಒಂದು ಯೋಜನೆ ಇದೆ ಅದರ ಪೈಪ್ಲೈನ್ ಹಾಕಿದ್ದಾರೆ. ಆದರೆ ಅವರಿಂದೇ ಆಗಿದೆ ಅಂತ ನಾನು ಹೇಳಲ್ಲ, ಯಾಕಂದರೆ ಅವರಿಂದ ಆದಷ್ಟು ಕೆಲಸ ಲೆವೆಲ್ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ನಿನ್ನೆ ಇಲ್ಲಿ ಏನಾಯ್ತು ಅಂದರೆ ಇಲ್ಲಿ ಕ್ರಾಸಲ್ಲಿ ಸನ್ಮದ ಬಜಾಜ್ ಶೋರೂಮ್ ಎದುರುಗಡೆ ಒಂದು ಒನ್ ವೇ ಟೈಪಲ್ಲಿ ರೋಡ್ ಇದೆ. ಅದರಲ್ಲಿ ಎರಡೂ ಕಡೆಯಿಂದ ಆ ಕಡೆಯಿಂದ ಹೋಗ್ತಾರೆ, ಈ ಕಡೆಯಿಂದ ಹೋಗ್ತಾರೆ. ಅದು ಏನು ಅಂದರೆ ಎಂಟ್ರೆನ್ಸಲ್ಲಿ ಮಾರುತಿ ಹೋಗುತ್ತೆ, ಆಮೇಲೆ ಯಾವುದು ನಿಮ್ಮದು ಆಟೋ ರಿಕ್ಷಾ ಹೋಗೋದು, ಆಮೇಲೆ ಸ್ಕೂಟ್ರಿಗೆ ಮಾತ್ರ ಜಾಗ ಇರೋದು. ಅಂಥ ಜಾಗದಿಂದ ಈ ಎರಡು ಚಕ್ರದ ಸವಾರು ಏನು ಮಾಡ್ತಾರೆ ಅಂದರೆ ಹೆಲ್ಮೆಟ್ ಹಾಕಲ್ಲ, ಕಿವಿಲಿ ಇದು ಮೊಬೈಲ್ ಇಟ್ಕೊಳ್ತಾರೆ. ಪೊಲೀಸ್ ತಲೆ ಬಿಸಿನೇ ಇಲ್ಲ, ಅವರಿಗೆ ಕ್ಯಾರೂ ಇಲ್ಲ. ಮತ್ತು ಇಲ್ಲೇ ಪೊಲೀಸ್ನವ್ರು ಕೂಡ ಹಾಗೆ ಅವರ ಕಣ್ಣೆದುರಲ್ಲಿ ಮೊಬೈಲ್ ಇಟ್ಕೊಂಡು ಹೋದ್ರೂ ಹೆಲ್ಮೆಟ್ ಹಾಕೋದು ಇಷ್ಟೊಂದು ಕೇಸ್ ಆಗಿದ್ದು ನನಗೆ ಗೊತ್ತಿಲ್ಲ. ಎಲ್ಲಿಯಾದರೂ ಒಂದು ವೇಳೆ ಮೇಲಿನಿಂದ ಪ್ರೆಷರ್ ಬಂದರೆ ಒಂದು ದಿವಸ ಸ್ಟೇಷನ್ ಹತ್ರ ನಿಲ್ತಾರೆ ಅಷ್ಟೇ. ಆಮೇಲೆ ಹೊಯ್ಸಳ ವ್ಯಾನ್ನವರಿದ್ದಾರೆ, ಏನು ಮಾಡ್ತಾರೆ ಅಂತೇಳಿ ಜನ ಎಲ್ಲ ನೋಡ್ತಾ ಇದ್ದಾರೆ. ಅಲ್ಲಿ ಇವಾಗ ಅಶ್ವತ್ಥ ಕಟ್ಟೆ ಇದೆ, ಅಲ್ಲೇ ವ್ಯಾನ್ ಇರುತ್ತೆ, ಅಲ್ಲೇ ಪಾರ್ಕಿಂಗ್ ಮಾಡಿರ್ತಾರೆ ಅದರ ಎದುರುಗಡೆ. ಆ ಟರ್ನಲ್ಲಿ, ಆ ಯೂನಿಯನ್ ಬ್ಯಾಂಕ್ ಟರ್ನಲ್ಲಿ ಒಂದು ಹಂಪ್ ಆಗಲೇಬೇಕು 24 ಗಂಟೆ ಒಳಗಡೆ. ಯಾಕಂದರೆ ಅಲ್ಲಿ ಬರೋದು ಸ್ಪೀಡು 80 ಕಿಲೋಮೀಟ್ರ್ 100 ಕಿಲೋಮೀಟ್ರು. ನಾನು ಆ ಯುವಕರನ್ನು ದೂರಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಅವ್ರ ಪ್ರಾಯ ಆ ಥರ ಇದೆ. ಹೆಲ್ಮೆಟ್ ಹಾಕಲ್ಲ, ಮೊಬೈಲ್ ಆ ಕಡೆ ಈ ಕಡೆ ಇಟ್ಕೊಂಡು ಕಿವಿಲಿಟ್ಕೊಂಡು ಎದುರಿಗೆ ಅವರಿಂದಾಗಿ ಅವ್ರು ಸತ್ರ ಹೋಯ್ತು ಅವ್ರ ಮನೆಯವ್ರಿಗೆ. ಆದರೆ ನಾವು ಪಾಪದವ್ರು ನಡ್ಕೊಂಡು ಹೋಗೋರಿಗೆ ಆಕ್ಸಿಡೆಂಟ್ ಮಾಡಿದರೆ 3 ತಿಂಗಳು ಹೋಗ್ಬಿಟ್ಟು ಆಸ್ಪತ್ರೆಯಲ್ಲಿ ಕೂತು 8 ರಿಂದ 10 ಲಕ್ಷ ಖರ್ಚು ಮಾಡಿ 1 ವರ್ಷ ಕೆಲಸ ಮಾಡ್ತಾ ಇರೋ ಥರ ಆಗುತ್ತೆ. ಆಗ ಅವರ ಮನೆಯನ್ನು ಸಾಕೋರು ಯಾರು?